ಹೆಸರು ಕೂಡ ಉಂಟು. ಯಾವ್ಯಾವ ವಿಶ್ವಕೋಶ, ನಿಘಂಟುಗಳು, ರಾಮಾಯಣ, ಮಹಾಭಾರತ, ಇಂಡಿಯನ್ ಲಿಟ್ರೇಚರ್, ಯು ಆರ್ ಅನಂತಮೂರ್ತಿ, DVG, ವಚನ ಸಾಹಿತ್ಯ, ದಾಸ ಸಾಹಿತ್ಯ. ಕೂಶಿ ಹರಿದಾಸ್ ಭಟ್ರದ್ದೊಂದು ಬೇರೆ ಅಲ್ಲ. ಆತ್ಮಕಥೆಗಳು, ಶಿವರಾಮ ಕಾರಂತ, ಮಾಸ್ತಿ, ಕಡೆಂಗೋಡ್ಲು, ಗೋವಿಂದ ಪೈ, ಸೇಡಿಯಾಪು, ಮುಳಿಯ. ಇಲ್ಲಿ ಮಾತ್ರ ನಾನು ನೋಡಿದ್ದೆ ಅದೆಲ್ಲ. ಕಾವ್ಯ ಕುತೂಹಲ, ಇಂಗ್ಲಿಷ್ ಸಾಹಿತ್ಯ, ಭಾರತೀಯ ಸಾಹಿತ್ಯ, ವಿಮರ್ಶೆ, ಶಾಂತಾರಾಮ ಸೋಮಯಾಜಿ, ಸಿನಿಮಾ ಸಾಹಿತ್ಯ, ಮೊದಲ ಓದು ಮಾಲೆ. ಇದೆಲ್ಲ ಕೆಳಗಡೆ ಇರುವುದೆಲ್ಲ ಪುನಃ ಯಕ್ಷಗಾನ, ಜಾನಪದ ಆ ರೀತಿ ಅಲ್ವಾ? ಇಲ್ಲಿ ಪುನಃ ಉಂಟು. SV ಪರಮೇಶ್ವರ ಭಟ್ರು, ಸಂಸ್ಕೃತ ಸಾಹಿತ್ಯ, ತತ್ವಶಾಸ್ತ್ರ, ಬನ್ನಂಜೆ ಗೋವಿಂದಾಚಾರ್ಯರದ್ದು, ಕರಾವಳಿ ಸಾಹಿತ್ಯ, ಜಾನಪದ ಸಾಹಿತ್ಯ, ಜಾನಪದ ವಿಮರ್ಶೆ, ತುಳು ಜಾನಪದ, ಮಕ್ಕಳ ಸಾಹಿತ್ಯ, ಕಾದಂಬರಿಗಳು, ಅನುವಾದಿತ ಕಾದಂಬರಿ, ಉಡುಪಿ ಜಿಲ್ಲೆ, ಮನೆ ಮದ್ದು. ಚೆನ್ನಾಗಿದೆ. ದೀಪಾವಳಿ ಸಂಚಿಕೆಗಳು, ಕಾಲೇಜ್ ಮ್ಯಾಗಜಿನ್, ಸ್ಮರಣ ಸಂಚಿಕೆ. ಹಾಗೆ ಇಲ್ಲಿ ಮೇಲೆ ಕೇಳಿತ್ತಲ್ವ, ರಥಬೀದಿ ಗೆಳೆಯರು ಅಂತ. ಗಾಂಧಿ ಬಜಾರ್, ಬುಕ್ ರಿವ್ಯೂ, ಅರುಹು ಕುರುಹು, ಇಲ್ಲಿ ಮಿಡ್ಲಲ್ಲಿ ಕೂಡ ಉಂಟು. ವಿಜ್ಞಾನ, ಹಾಸ್ಯ, ಶಿಕ್ಷಣ, ವೈಚಾರಿಕ, ಈ ರೀತಿ. ತುಳು ವಿಮರ್ಶೆ, ತುಳು ಕಾವ್ಯ, ತುಳು ಕಾದಂಬರಿ, ಸಣ್ಣ ಕಥೆ, ಕಾವ್ಯ, ಮಹಿಳಾ ಸಾಹಿತ್ಯ, ಇತಿಹಾಸ ಉಂಟು. ಶಾಸನಗಳು. ಹೌದೌದು, ಶಾಸನಗಳು, ಇತಿಹಾಸ ಚೆನ್ನಾಗಿದೆ. ಶ್ರೀ ಮುರಳೀಧರ ಉಪಾಧ್ಯಾಯರ ಮನೆಯ ಒಂದು ಚಿಕ್ಕ ಲೈಬ್ರರಿ. ಚಿಕ್ಕದು ಅಂತಂದರೆ ಅದು ತುಂಬ ದೊಡ್ಡದಾಗಿ ಇದೆ. ಇದನ್ನು ನಾವು ಒಂದು ದರ್ಶನ ಮಾಡುವ ಅಂತ. ಇದಿಷ್ಟು. ಒಟ್ಟು ಎಷ್ಟೆಷ್ಟು ಸರಿ ಇದಕ್ಕೆ, ಈ ರೀತಿ ಮನೆಯಲ್ಲಿ ಮಾಡೋದಕ್ಕೆ? ಇದಕ್ಕೆ ಹೌದು. ಒಂದು ಸೆಕೆಂಡ್, ನಾನು ಇಲ್ಲಿಂದ ಹೊರಗಡೆಯಿಂದ ಒಂದು ತೆಗಿತೇನೆ. ನೀವೊಂದೆರಡು ಮಾತಾಡಿ ಇದರ ಬಗ್ಗೆ. ಈ ಒಂದು ಈ ರೀತಿ ಒಂದು ಲೈಬ್ರರಿ ಮಾಡಬೇಕು ಅಂತ ನಿಮ್ಗೆ ಕಂಡದ್ದು ಹೇಗೆ ಸರ್? ನಾನು ಒಂದು 25 ವರ್ಷ ಉದಯವಾಣಿ ಪತ್ರಿಕೆಗೆ ಪುಸ್ತಕ ವಿಮರ್ಶೆ ಬರೀತಾ ಇದ್ದೆ. ಹಾಗೆ ಪುಸ್ತಕ ವಿಮರ್ಶೆಗೆ ಬಂದ ಪುಸ್ತಕಗಳು, ಮತ್ತೆ ನಾನೊಬ್ಬ ಕನ್ನಡ ಪ್ರಾಧ್ಯಾಪಕ ಆದ್ದರಿಂದ ನನ್ನ ಆಸಕ್ತಿಯ ಕನ್ನಡ, ಇಂಗ್ಲಿಷ್ ಸಾಹಿತ್ಯ, ಇತಿಹಾಸ ಪುಸ್ತಕಗಳು ನಾನು ಕೊಂಡುಕೊಂಡದ್ದು. ಆ ರೀತಿ ಒಂದು 10,000ಕ್ಕಿಂತ ಹೆಚ್ಚು ಪುಸ್ತಕಗಳು ನನ್ನ ಹತ್ರ ಇದ್ದವು. ಅದರಲ್ಲಿ ಮುಂದಿನ ತಲೆಮಾರಿಗೆ ಮುಖ್ಯವಾಗಿ ಕನ್ನಡ ಸಾಹಿತ್ಯ, ಜಾನಪದ ಸಾಹಿತ್ಯ, ತುಳು ಸಾಹಿತ್ಯ ಇಂಥ ವಿಷಯಗಳ ಸಂಶೋಧಕರಿಗೆ ಉಪಯುಕ್ತವಾದ ಪುಸ್ತಕಗಳನ್ನು ಮಾತ್ರ ಉಳಿಸಿಕೊಂಡು, ಉಳಿದದ್ದನ್ನೆಲ್ಲ ನನಗೆ ಅದನ್ನು ರಕ್ಷಿಸುವುದು ಕಷ್ಟ ಅಂತ ಬೇರೆ ಗ್ರಂಥಾಲಯಗಳಿಗೆ ಅಂದ್ರೆ ಇಲ್ಲಿ ಮುಖ್ಯವಾಗಿ ಸಂಶೋಧನಾತ್ಮಕವಾದಂತಹ ಗ್ರಂಥಗಳೇ ಆಯಾ. ಇಲ್ಲಿ ನಾವು ಏನು ನೋಡಿದ್ದೇವೆ,
ಮ್ಯಾಗಝಿನ್ ಆಗಲಿ, ದೀಪಾವಳಿ ಸಂಚಿಕೆ ಅಥವಾ ಯಾವುದೆಲ್ಲ ನಾವು ಸಣ್ಣ ಸಣ್ಣ ಹೆಡ್ಡಿಂಗ್ ಗಳನ್ನು ನೋಡಿದ್ದೇವೆ, ಅದು ಎಲ್ಲದರಲ್ಲಿ ಕೂಡ ಸಂಶೋಧನಾತ್ಮಕ ವಿಚಾರಗಳು ಹೆಚ್ಚಿವೆ. ಅಂಥವರಿಗೆ ಅವರೆಲ್ಲ ವಾರಕ್ಕೊಮ್ಮೆ ನನ್ನನ್ನು ಹುಡುಕೊಂಡು ಬರ್ತಾರೆ, ವಿದ್ಯಾರ್ಥಿಗಳು ಬರ್ತಾರೆ, ಸಂಶೋಧನೆ ಮಾಡೋ ಪ್ರಾಧ್ಯಾಪಕರು ಬರ್ತಾರೆ. ಅವರಿಗೆ ನನ್ನ ಹತ್ರ ಒಂದೊಂದೇ ಪ್ರತಿ ಇರುವುದರಿಂದ ಪುಸ್ತಕ ನಾನು ತಗೊಂಡೋಗ್ಲಿಕ್ಕೆ ಕೊಡುವುದಿಲ್ಲ. ಅವರಿಗೆ ಬೇಕಾದ ಪ್ರತಿಗಳನ್ನು ನನ್ನಲ್ಲೇ ಜೆರಾಕ್ಸ್ ಮಿಷನ್ ಇದೆ, ಅದನ್ನು ಫ್ರೀಯಾಗಿ ಅವರಿಗೆ ಜೆರಾಕ್ಸ್ ಮಾಡಿ ಕೊಟ್ಟು ಕೊಡ್ತೇನೆ. ಅಥವಾ ಇಡೀ ಪುಸ್ತಕ ಬೇಕಾದರೂ ಜೆರಾಕ್ಸ್ ಮಾಡಿಸಿ ಕೊಡ್ತೇನೆ. ಯಾಕಂದ್ರೆ ಇಂಗ್ಲಿಷ್ ಸಾಹಿತ್ಯದ ಲಕ್ಷಗಟ್ಟಲೆ ಪುಸ್ತಕಗಳು ಅಂತರ್ಜಾಲದಲ್ಲಿ ಅಂದ್ರೆ ಇಂಟರ್ನೆಟ್ ಅಲ್ಲಿ ಲಭ್ಯ ಇದ್ದಾವೆ. ಕರೆಕ್ಟ್. ಕನ್ನಡದಲ್ಲಿ ನಾವು ಈ ಮಾಡಬೇಕಾದ ಕೆಲಸದ 10% ಇನ್ನೂ ಮಾಡಲಿಲ್ಲ. ಹೌದು. ನಮ್ಮ ಸರ್ಕಾರ ಕೂಡ ಅಂತರ್ಜಾಲಕ್ಕೆ ಸಂಬಂಧಪಟ್ಟು ಮಾಡುವ ಕೆಲಸಗಳು ಏನೇನೂ ಸಾಲದು. ಹೌದು. ಅಂದ್ರೆ ನೋಡಿ, ಈಗ ಅಮೆಜಾನ್ ಇದ್ದು ಕಿಂಡೆಲ್ ಅಂತ ಉಂಟು, ಅದರಲ್ಲಿ ನಿಮ್ಮ ಇಂಗ್ಲಿಷ್ ಸಾಹಿತ್ಯ ನೀವು ಹೇಳಿದಾಗೆ ಇನ್ನು ಕನ್ನಡವನ್ನು ಬರಲಿಲ್ಲ, ಅದರಲ್ಲಿ ಇಲ್ಲ. ಅದಕ್ಕೆ ಈಗ ಅದನ್ನು ಈ ರೀತಿ ನಾವು ಪ್ರಿಸರ್ವ್ ಮಾಡಿ ಮುಂದಕ್ಕೆ ಈಗ ಯಾರಾದ್ರೂ ಒಬ್ರು ಸಂಶೋಧನಾಸಕ್ತರು ಇದನ್ನೆಲ್ಲ ಪುಸ್ತಕಗಳನ್ನು ಯಾವ್ದು ಹಳೆಯ ಪುಸ್ತಕಗಳು, ಯಾವ್ದು ಕಾಪಿರೈಟ್ ಸಮಸ್ಯೆ ಇಲ್ಲ, ಅದನ್ನೆಲ್ಲ ಅಂತರ್ಜಾಲಕ್ಕೆ ಹಾಕ್ಬೋದು. ಕರೆಕ್ಟ್. ಈಗಾಗಲೇ ಕೆಲವು ಗ್ರಂಥಾಲಯದವರು ಹಾಕ್ತಾ ಇದ್ದಾರೆ, PDF ಪ್ರತಿ ಮಾಡಿ ಹಾಕ್ಬೋದು, ಸ್ಕ್ಯಾನ್ ಮಾಡಿ ಹಾಕ್ಬೋದು. ನನಗೆ ಅಷ್ಟೆಲ್ಲ ಮಾಡ್ಲಿಕ್ಕೆ ನನಗೆ ಆಸಕ್ತಿ ಇಲ್ಲ, ಯಾಕಂದ್ರೆ ನನ್ನ ಆಸಕ್ತಿ ಮುಖ್ಯವಾಗಿ ಬ್ಲಾಗಿಂಗ್. ಕರೆಕ್ಟ್. ನಿಮಗೆ ಆಶ್ಚರ್ಯ ಆಗ್ಬೋದು, ನಾನು ಒಂದು ದಿನವೂ ಕಂಪ್ಯೂಟರ್ ಕ್ಲಾಸಿಗೆ ಹೋಗದೆ ಒಂದು ಕನ್ನಡ ಪುಸ್ತಕ ಮೂಲಕ ನಾನು ಕಂಪ್ಯೂಟರ್ ಕಲಿತೆ, ಇಂಟರ್ನೆಟ್ ಕಲಿತೆ. ನಾನೊಂದು 6 ವರ್ಷ ಕೆಳಗೆ ಆರಂಭಿಸಿದ ಒಂದು ಬ್ಲಾಗ್, ಅದು ಸಖಿ ಗೀತ ಅಂತ ನನ್ನ ಹೆಸರು. ಗೊತ್ತು ನನಗೆ. ನನ್ನ ಹೆಸರನ್ನು ಹುಡುಕಿದ್ರೆ ಸಿಗ್ತದೆ. ಅದಕ್ಕೆ ಈಗ ಒಂದು 5-6 ವರ್ಷದಲ್ಲಿ 10.5 ಲಕ್ಷ ಜನ ಭೇಟಿ ಕೊಟ್ಟಿದ್ದಾರೆ. ಅದಲ್ಲದೆ ಈಗ ನಿಮ್ಮ ಹಾಗೆ ನೀವು ಹೇಗೆ ಒಂದು ಯಕ್ಷಗಾನಕ್ಕೆ ಸಂಬಂಧಪಟ್ಟು ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ದೀರೋ, ಹಾಗೆ ಉಡುಪಿಗೆ ಬಂದ ಕನ್ನಡಿಗರಿಗೆ ಬಹಳ ಮುಖ್ಯವಾದ ಯಾವ ಸಾಹಿತ್ಯ ವಿಮರ್ಶಕ ಅಥವಾ ಸಾಹಿತಿಯ ಭಾಷಣವನ್ನು ಕೂಡ ನಾನು ರೆಕಾರ್ಡ್ ಮಾಡಿಕೊಳ್ಳದೆ ಇರುವುದಿಲ್ಲ. ನನ್ನ ಭಾಷಣಗಳನ್ನು ರೆಕಾರ್ಡ್ ಮಾಡ್ತೇನೆ. ಹೌದೌದು, ನಾನು ಅದನ್ನು ನೋಡಿದ್ದೇನೆ, ನಿಮ್ಮ ಯೂಟ್ಯೂಬ್ ಚಾನೆಲ್ ಆಡಿಯೋವನ್ನು ವಿಡಿಯೋ ಆಗಿ ಪರಿವರ್ತನೆ ಮಾಡಿ ನಾನು ಯೂಟ್ಯೂಬ್ಗೆ ಹಾಕ್ತೇನೆ. ನನ್ನ ಯೂಟ್ಯೂಬ್ ಚಾನೆಲ್ ಕೂಡ IAS ಕನ್ನಡದಲ್ಲಿ ಮಾಡುವವರಿಗೆ, ಕನ್ನಡ ಸಾಹಿತ್ಯದ ಸಂಶೋಧಕರಿಗೆ, ಕನ್ನಡ ವಿದ್ಯಾರ್ಥಿಗಳಿಗೆ ತುಂಬಾ ಉಪಯುಕ್ತ ಆಗಿದೆ. ತುಂಬಾ ಜನ ಅದನ್ನು ನೋಡಿ ಸರ್ ಇಂಥದ್ದು ಬೇಕು ನಮಗೆ ಅಂತ ಮೆಚ್ಚುಗೆ ವ್ಯಕ್ತಪಡಿಸ್ತಿದ್ದಾರೆ. ನನ್ನ ಬರವಣಿಗೆ, ನನ್ನ ಅಧ್ಯಯನ ಜೊತೆಯಲ್ಲಿ ದಿನಕ್ಕೆ 1-2 ಗಂಟೆ ನನ್ನ ಈ ಹವ್ಯಾಸಕ್ಕೆ ಮೀಸಲಿಡ್ತೇನೆ. ಅದಕ್ಕೆ ತುಂಬ ಜನ ಸಾಹಿತಿಗಳು ಕೂಡ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ, ಸರ್ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ಇದನ್ನು ಸಾಧ್ಯವಾದಷ್ಟು ಮುಂದುವರಿಸಿ ಅಂತ. ನನ್ನ ಒಂದು ನಿವೃತ್ತಿಯ ನಂತರದ ಒಂದು ಹವ್ಯಾಸ ಆಗಿ ನನಗೊಂದು ಖುಷಿ ಕೊಡ್ತಾರೆ. ಕರೆಕ್ಟ್. ಅಲ್ಲ, ಈ ನಿಮ್ಮ ಹವ್ಯಾಸ ಅಥವಾ ನಿವೃತ್ತಿಯ ನಂತರ ನಿಮ್ಮ ಕಾಲಯಾಪನೆ ಅಥವಾ ಹವ್ಯಾಸದ ಜೊತೆಗೆ ಇದು ಮುಂದಿನ ಪೀಳಿಗೆಗೆ ನೀವು ಹೇಳಿದಾಗೆ ಬಹಳ ದೊಡ್ಡ ಒಂದು ಬಹಳ ದೊಡ್ಡ ಮಾಹಿತಿಯ ಆಗರ. ನಮ್ಮದೇ ಒಂದು ಟ್ರಸ್ಟ್ ಇದೆ. ಆ ಟ್ರಸ್ಟಿನವರು ಮುಂದಿನ ತಲೆಮಾರಿನವರು ಇದನ್ನು ಪ್ರಿಸರ್ವ್ ಮಾಡಿ ಅದು ಮುಂದಿನ ತಲೆಮಾರಿಗೆ ಲಭ್ಯ ಆಗುವ ಹಾಗೆ ಬೇಕಾದ ವ್ಯವಸ್ಥೆ ಮಾಡಬಹುದು. ಕರೆಕ್ಟ್. ಅದೇ ಈಗ ಈ ಕೋಣೆಗೆ ಬಂದಾಗ ನಾನು ಅದನ್ನೇ ಮೊದಲು ಗ್ರಹಿಸಿದ್ದು. ಅಂದ್ರೆ ಹಳೆಯ ಪುಸ್ತಕಗಳ ಈ ಪುಸ್ತಕಗಳು ಇರುವಂತಹ ಗ್ರಂಥಾಲಯಕ್ಕೆ ಭೇಟಿ ಕೊಟ್ಟರೆ ನಮ್ಗೊಂದು ಪರಿಮಳ ಬರ್ತದೆ ನೋಡಿ. ಆ ಪರಿಮಳ ಈ ರೂಮಲ್ಲಿ ಉಂಟು. ಇದು ನೀವು ಹೇಳಿದಾಗೆ ಹೊಸದಾಗಿ ಕಟ್ಟಿಸಿದ್ದು ಅದು ಯಾವುದರದ್ದು ಇಲ್ಲ, ಆದ್ರೆ ಹಳೆಯ ಪುಸ್ತಕಗಳ ಪರಿಮಳ ಇನ್ನೂ ಉಳಿದಿದೆ. ಅಂದ್ರೆ ಹಳೆಯದರ ಸೊಗಸೆ ಅದು ಅಂತ ನಾನು ಒಂದು ಸಾಂಕೇತಿಕವಾಗಿ ನಾವು ಹೆಚ್ಚು ಅದನ್ನು ಸ್ವಲ್ಪ ಅತಿರಂಜಿತವಾಗಿ ಹೇಳಿದ್ನೇನು, ಆದರೂ ಕೂಡ ವಿಚಾರ ಸತ್ಯವಾದ ವಿಚಾರ. ಇಲ್ಲಿ ಕೋಣೆಗೆ ಬರುವಾಗ ಆ ಹಳೆಯ ಪುಸ್ತಕಗಳ ಒಂದು ಪರಿಮಳವೇ ಬಂತು ನನಗೆ ಮೊದಲು. ತುಂಬಾ ಧನ್ಯವಾದ ಸರ್, ಈ ಒಂದು ನಿಮ್ಮ ಮನೆಯ ಗ್ರಂಥಾಲಯವನ್ನು ತೋರಿಸಿಕೊಟ್ಟಿದ್ದಕ್ಕೆ. ದಿನೇಶ್ ಅಂತ ಅವರು ನಮ್ಮ ಉಡುಪಿಯ ಯುವಕ, ಇಲ್ಲಿ ಉದ್ಯಾವರದಲ್ಲಿ ಒಂದು ಫ್ಯಾಕ್ಟರಿ ಮಾಡ್ಕೊಂಡಿದ್ದಾರೆ. ಅವರು ಥೈಲ್ಯಾಂಡ್ ಇಂದ ಮರ ತರಿಸಿ ಇಂಥ ಕೆಲಸಗಳನ್ನು ಮಾಡ್ತಾರೆ. ಅವರು ತುಂಬಾ ಆಸಕ್ತಿಯಿಂದ ಈ ಗ್ರಂಥಾಲಯ ಮಾಡಿಕೊಟ್ರು. ಇದನ್ನು ನೋಡಿ ಅವರಿಗೆ ಬೇರೆ ಆರ್ಡರ್ ಕೂಡ ಸಿಗ್ತಾ ಇದೆ ಅಂತೆ. ಹಾಗಾಗಿ ಒಂದು ಮಾದರಿ ಖಾಸಗಿ ಗ್ರಂಥಾಲಯ ಆಗಿ ಇದು ಹೆಸರು ಪಡಿತಾ ಇದೆ. ಒಂದು ಸಣ್ಣ ಜಾಗದಲ್ಲಿ ಇಷ್ಟೊಳ್ಳೆ ಗ್ರಂಥಾಲಯ ಮಾಡಬಹುದು. ಹೌದು. ಇದು ಅದೇ ಒಂದು ಎಷ್ಟು ಜಾಗ ಉಂಟು ಸರ್ ಇಲ್ಲಿ? ಇದು ಎಷ್ಟು ಫೀಟ್ ಲೆಕ್ಕ ಗೊತ್ತಿಲ್ಲ. ಒಂದು ಬೆಡ್ರೂಮ್ ಇಂದ ಸ್ವಲ್ಪ ದೊಡ್ಡದು. ಹೌದು. ಒಂದು ಹಾಲ್ ಆಗುವಂತಹ ಜಾಗ ಇದು. ನಮ್ಮ ಕಾರ್ಪೋರ್ಟಿನ ಮೇಲೆ ಇದು ಉಂಟು. ಕರೆಕ್ಟ್. ಮಿನಿ ಹಾಲ್ ಇದೆ ಅಷ್ಟೇ. ಅದೇ ನೋಡಿ, ಇಲ್ಲಿ ಹೀಗೆ ನಾವು ಹೋಗ್ಲಿಕ್ಕಾಗ್ತದೆ. ಈ ರೀತಿ ಹೀಗೆ ಮಧ್ಯದಲ್ಲಿ ಒಂದು ಇದುಂಟು, ಮಧ್ಯದಲ್ಲಿಯೂ ಜಾಗ ಉಂಟು. ಅಂದ್ರೆ ಪುಸ್ತಕಗಳನ್ನು ಹುಡುಕ್ಲಿಕ್ಕೆ, ಎತ್ತಿಟ್ಟುಕೊಳ್ಳಿಕ್ಕೆ ಎಲ್ಲದಕ್ಕೆ ಜಾಗ. ಮಿಡ್ಲಲ್ಲಿ ಒಂದು ಸಣ್ಣ ಇನ್ನೊಂದು ಇದುಂಟು. ಸೊ ಈ ರೀತಿ ಇದೊಂದು ಮನೆಯಲ್ಲೇ ಲೈಬ್ರರಿ ಮಾಡಬೇಕು ಅಂತ ಇರುವವರು ಖಂಡಿತವಾಗಿ ಮುರಳೀಧರ ಉಪಾಧ್ಯಾಯರ ಈ ಒಂದು ಮನೆಯ ಸಣ್ಣ ಗ್ರಂಥಾಲಯವನ್ನು ಎಲ್ಲರೂ ನೋಡಲೇಬೇಕಾದಂಥ ಒಂದು ಆಕಸ್ಮಿಕವಾಗಿ ಬಂದೆ ಈ ಒಂದು ವಿಶಿಷ್ಟವಾದಂತಹ ಗ್ರಂಥಾಲಯ ನೋಡಲಿಕ್ಕೆ ಅವಕಾಶ ಆಯಿತು. ತುಂಬ ಧನ್ಯವಾದ ಸರ್. ಥ್ಯಾಂಕ್ ಯು.